ಇವತ್ತು ನಾವು ನಿಮಗೆ ಐಸ್ ಕ್ರೀಮ್ ಯೂನಿಟ್ ಯಾವ ರೀತಿಯಾಗಿರುತ್ತೆ, ಅದರ ಜೊತೆಗೇನೆ ಇಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೇವೆ. ಈಗ ನಾವಿರುವಂತದ್ದು ಐಸ್ ಕ್ರೀಮ್ ತಯಾರು ಮಾಡುವಂತಹ ಯೂನಿಟ್ ಅಲ್ಲಿ ಹಲಸಿನ ಹಣ್ಣು ಈಗ ನಮ್ಮಲ್ಲೇ ತೋಟದಲ್ಲಿ ಆಗೋದನ್ನ ನಾವು ಇಲ್ಲೇ ಪ್ರೊಸೆಸ್ ಮಾಡ್ತೇವೆ. ಬೇರೆಯವ್ರ ಕೈಯಿಂದ ಕೂಡ ಹಣ್ಣನ್ನು ಕೂಡ ನಾವು ಪರ್ಚೇಸ್ ಮಾಡ್ತೇವೆ. ಕ್ಲೀನ್ ಮಾಡಿದಂತ ಹಲಸಿನ ಹಣ್ಣಿನ ಸೊಳೆ ಏನಿದೆ ಅದನ್ನ ನಾವು ಫ್ರೀಜರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇವೆ. ಐಸ್ ಕ್ರೀಮ್ ನ ಬೇಸನ್ನ ತಯಾರು ಮಾಡ್ಲಿಕ್ಕೆ ನಾವು ಹಾಲು ಮುಖ್ಯವಾದಂತಹ ಇಂಗ್ರೀಡಿಯೆಂಟ್. ಬೆಲ್ಲದ ಐಸ್ ಕ್ರೀಮ್ ಅಥವಾ ಶುಗರ್ಲೆಸ್ ಐಸ್ ಕ್ರೀಮ್ ಮಾಡುವಾಗ ಸಕ್ಕರೆ ಯೂಸ್ ಮಾಡುದಿಲ್ಲ. ಬೇಸನ್ನ ಮುಂಚಿನ ದಿನ ತಯಾರು ಮಾಡಿ ಇಟ್ಕೊಂಡಿರ್ತೇವೆ. ಅದು ವಾಪಸ್ ರೂಮ್ ಟೆಂಪರೇಚರ್ಗೆ ಬಂದು ಕೋಲ್ಡ್ ಆಗ್ಬೇಕು. ಕೂಲಿಂಗ್ ಒಟ್ಟಿಗೆ ಚರ್ನ್ ಆಗ್ಬೇಕು. ಬರೇ ಚರ್ನ್ ಆದ್ರೆ ಐಸ್ ಕ್ರೀಮ್ ಒಳ್ಳೇದು ಬರುದಿಲ್ಲ. ಇಲ್ಲಿ ನಮಗೆ ಕೂಲಿಂಗ್ ಆಪ್ಷನ್ ಒಟ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಮಿಕ್ಸಿಯಲ್ಲಿ ಕಡಿಯುವಾಗ. ನಿಮ್ಗೆ ಅದಕ್ಕೆ ಅದು ಒಳ್ಳೇದು ಬರುದಿಲ್ಲ. ಐಸ್ ಬರುದು ಅದಕ್ಕೆ ಮನೆಯಲ್ಲಿ ಮಾಡಿ. ಇದರಲ್ಲಿ ಕೂಲಿಂಗ್ ಮತ್ತೆ ಬೀಟಿಂಗ್ ಎರಡು ಒಟ್ಟಿಗೆ ಆಗ್ತದೆ. ಕೂಲಿಂಗ್ ಮತ್ತೆ ಬೀಟಿಂಗ್ ಒಟ್ಟಿಗೆ ಆಗುವಾಗ ಐಸ್ ಕ್ರೀಮ್ಗೆ ಚೆನ್ನಾಗಿ ಕ್ರೀಮಿಯಾಗಿ ಹೊರಗೆ ಬರ್ತದೆ. ಇದು ಫ್ರೀಜರ್ ಅಲ್ಲಿ ಸಾಧಾರಣ 1 ದಿನದಷ್ಟು ನಾವು ಗಟ್ಟಿ ಆಗ್ಲಿಕ್ಕೆ ಬಿಡ್ತೇವೆ. ಐಸ್ ಕ್ರೀಮ್ 1 ಲೀಟರ್ ಹಾಕಿದ್ರೆ 1.25 ರಿಂದ 1.5 ಲೀಟರ್ನಷ್ಟು ನಮಗೆ ನ್ಯಾಚುರಲ್ ಆಗಿ ಐಸ್ ಕ್ರೀಮ್ ಅನ್ನ ತಯಾರು ಮಾಡುವಾಗ ಐಸ್ ಕ್ರೀಮ್ ಹೊರಗೆ ಬರ್ತದೆ. ಕಮರ್ಷಿಯಲ್ ಐಸ್ ಕ್ರೀಮ್ಗಳಲ್ಲಿ 1 ಲೀಟರ್ ಹಾಕಿದ್ರೆ 2 ಲೀಟರ್ ಅಷ್ಟು ಐಸ್ ಕ್ರೀಮ್ ಹೊರಗೆ ಬರ್ತದೆ. ಇರುವೆ ಅನ್ನುವಂತ ಸಮಸ್ಯೆ ಪ್ರತಿಯೊಬ್ಬರಿಗೂ ಇರುತ್ತೆ. ನೀವು ಅದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ? ಕ್ಲೀನಿಂಗ್ ಒಂದೇ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ. ನೀರಿನ ಕಂಟೆಂಟ್ ಹೆಚ್ಚಾದಷ್ಟು ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರಿಸ್ಟಲ್ಸ್ ಹೆಚ್ಚಾಗ್ತಾ ಹೋಗ್ತದೆ. ಆದಷ್ಟು ನೀರನ್ನು ಸೇರಿಸದೆ, ನೀರನ್ನು ಮುಟ್ಟಿಸದೆ ನಾವು ಐಸ್ ಕ್ರೀಮ್ ಅನ್ನ ತಯಾರು ಮಾಡ್ಬೇಕಷ್ಟೇ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಐಸ್ ಕ್ರೀಮ್ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ 10 ವೆರೈಟಿಯ ಐಸ್ ಕ್ರೀಮ್ ನೆನಪಾಗುತ್ತೆ. ನಮ್ಮ ಫೇವ್ರೇಟ್ ಐಸ್ ಕ್ರೀಮ್ ನೆನಪಾಗುತ್ತೆ. ನಾವು ಪ್ರತಿಯೊಬ್ಬರು ಕೂಡ ಐಸ್ ಕ್ರೀಮ್ ಅನ್ನ ಸವಿದಿರ್ತೀವಿ. ಆದರೆ ಐಸ್ ಕ್ರೀಮ್ ಯೂನಿಟ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನೋಡಿರೋದಿಲ್ಲ. ಹಾಗಾಗಿ ಇವತ್ತು ನಾವು ನಿಮಗೆ ಐಸ್ ಕ್ರೀಮ್ ಯೂನಿಟ್ ಯಾವ ರೀತಿಯಾಗಿರುತ್ತೆ, ಅದರ ಜೊತೆಗೇನೆ ಇಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೇವೆ. ಬಾಯಿಯ ಸ್ವಾದವನ್ನ ಹೆಚ್ಚಿಸಿ ಟೇಸ್ಟಿ ಆಗಿರುವಂಥ ಐಸ್ ಕ್ರೀಮ್ ತಯಾರಾಗುವಂತಹ ನ್ಯಾಚುರಲ್ ಐಸ್ ಕ್ರೀಮ್ ಯೂನಿಟ್ ಮರಿಕೆಗೆ ನಾವಿವತ್ತು ಬಂದಿರುವಂಥದ್ದು. ತುಂಬ ಜನ ಹಲವಾರು ಕಂಪನಿಯ ಐಸ್ ಕ್ರೀಮನ್ನು ಟೇಸ್ಟ್ ಮಾಡಿರ್ಬೋದು. ಆದರೆ ನಮಗೆ ನಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸ್ಕೊಂಡು ತಯಾರಾಗುವಂತಹ ಐಸ್ ಕ್ರೀಮ್ ಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಪ್ರಥಮವಾಗಿ ನೆನಪು ಮಾಡ್ಕೊಳ್ಳೋದು ಅಂತ ಹೇಳಿದರೆ ಅದು ಮರಿಕೆ ಐಸ್ ಕ್ರೀಮನ್ನು. ನಮ್ಮ ಊರದ ನಮ್ಮ ನೀರದ ಅನ್ನೋ ರೀತಿಯಾಗಿರುವಂಥದ್ದು ಅಂತ ಹೇಳಿದರೆ ಅದು ಮರಿಕೆ ಐಸ್ ಕ್ರೀಮ್. ಹಾಗಾಗಿ ಇವತ್ತು ನಾವು ಮರಿಕೆ ಯೂನಿಟ್ ಯಾವ ರೀತಿಯಾಗಿದೆ ಅಂತ ನಿಮಗೆ ತೋರಿಸಬೇಕು. ಯಾಕೆಂತ ಹೇಳಿದರೆ ಈ ಹಿಂದೆ ನಾವು ಮರಿಕೆಯವರಲ್ಲಿ ಯಾವ ರೀತಿಯಾದಂತಹ ಎಷ್ಟೆಲ್ಲ ಫ್ಲೇವರ್ನ ಐಸ್ ಕ್ರೀಮ್ಗಳು ಇದೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ. ನೀವು ಕೂಡ ಅಲ್ಲಿಗೆ ಹೋಗಿ ಐಸ್ ಕ್ರೀಮನ್ನು ಟೇಸ್ಟ್ ಮಾಡಿದ್ರಿ, ತುಂಬಾನೇ ಚೆನ್ನಾಗಿದೆ ಅನ್ನುವಂಥ ರಿವ್ಯೂವನ್ನ ಕೂಡ ಕೊಟ್ಟಿದ್ದೀರಾ. ಹಾಗಾಗಿ ಈ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರುವಾಗ ಇವರ ಯೂನಿಟ್ ಯಾವ ರೀತಿ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು. ಹಾಗಾಗಿ ನಾವಿವತ್ತು ಮರಿಕೆಯವರ ಯೂನಿಟಿಗೆ ಬಂದಿದ್ದೇವೆ. ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಐಸ್ ಕ್ರೀಮ್ ತಯಾರಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಹಲಸನ್ನ ಮರದಿಂದ ಕೊಯ್ದು ಅದನ್ನ ತಂದು ಅದನ್ನ ಕಟ್ ಮಾಡಿ ಅದರ ಸೊಳೆಯನ್ನ ಬಿಡಿಸಿ ಎಷ್ಟು ಸ್ವಚ್ಛವಾಗಿ ಎಲ್ಲಾ ಕಾರ್ಯಗಳು ನಡೆಯಿತು ಅಂತ ನೋಡಿದ್ರಿ ನೀವು. ಈಗ ನಾವಿರುವಂತದ್ದು ಐಸ್ ಕ್ರೀಮ್ ತಯಾರು ಮಾಡುವಂತಹ ಯೂನಿಟ್ ಅಲ್ಲಿ. ನಮಗೆ ಇಲ್ಲಿ ಯಾವ ರೀತಿಯಾಗಿ ಕೆಲಸಗಳು ನಡೆಯುತ್ತೆ ಅನ್ನೋದನ್ನ ಮಾನಸ ಅವರು ತಿಳಿಸ್ಕೊಡ್ತಾರೆ. ಸುಹಾಸ್ ಮರಿಕೆಯವರ ಧರ್ಮಪತ್ನಿಯವರು. ಎಲ್ಲಾ ಕೆಲಸಗಳನ್ನ ಕೂಡ ನೋಡ್ಕೊಳ್ಳುವಂಥದ್ದು ಇವ್ರಿ. ನಿಮ್ಗೆಲ್ಲರಿಗೂ ಕೂಡ ಸುಹಾಸ್ ಮರಿಕೆ ಅಂದ್ರೆ ಗೊತ್ತಿರುತ್ತೆ. ಬಟ್ ಅವರ ಒಂದು ಬೆನ್ನೆಲುಬಾಗಿ ನಿಂತು ಎಲ್ಲಾ ರೀತಿಯಲ್ಲೂ ಸಹಕಾರವನ್ನ ನೀಡ್ಕೊಂಡು ಬರ್ತಾ ಇರೋರು. ಮನೆಯಲ್ಲಿ ತಯಾರಾಗುವಂತ ಎಲ್ಲಾ ರೀತಿಯಾದಂತ ಕೆಲಸಗಳಲ್ಲಿ ಕೂಡ ಕಾರ್ಯನಿರತರಾಗಿರೋದು ಅಂತ ಹೇಳಿದ್ರೆ ಮಾನಸ ಅವರು. ಹಾಗಾಗಿ ಇಲ್ಲಿ ನಡೆಯುವಂತ ಕೆಲಸಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಮೇಡಮ್. ತುಂಬಾ ಜನರಿಗೆ ಮರಿಕೆ ಐಸ್ ಕ್ರೀಮ್ ಅಂತ ಹೇಳಿದಾಗ ನಾವು ಎಷ್ಟು ಸರಿ ಹೇಳ್ತೀವಿ ನ್ಯಾಚುರಲ್ ಐಸ್ ಕ್ರೀಮ್ ಅಂತ. ಬಟ್ ಅವರು ಹೇಳುವಂತದ್ದಿದೆ, ನ್ಯಾಚುರಲ್ ಅಂತ ಹೆಂಗ್ ಹೇಳ್ತೀರಾ ನೀವು ಅಂತ. ಹಾಗಾಗಿ ನಾವು ಯೂನಿಟಿಗೆ ಬಂದು ಇಲ್ಲಿ ಯಾವ ರೀತಿ ತಯಾರು ಮಾಡ್ತೀರಾ ಅಂತ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ಕೆಲಸಗಳು ನಡೆಯುತ್ತೆ ಅನ್ನೋದನ್ನ ನಮಗೆ ಇವಾಗ ನೀವು ತಿಳಿಸ್ಕೊಡ್ಬೇಕು. ಬೆಳಿಗ್ಗೆ ಬೇಗ ಬಂದಿದ್ದೀವಿ ನಾವು, ಹಾಗಾಗಿ ಮೇಡಮ್ ಕೂಡ ತಯಾರಾಗಿದ್ದಾರೆ. ಅವರು ಖಂಡಿತವಾಗ್ಲೂ ಪ್ರತಿದಿನ ಕೂಡ ಬೇಗನೆ ಎದ್ದು ಕೆಲಸ ಕಾರ್ಯಗಳನ್ನ ತೊಡಕೊಳ್ತೀರಾ. ಓಕೆ ಮೇಡಮ್, ಇಲ್ಲಿ ನಡೆಯುವಂತ ಕೆಲಸಗಳ ಬಗ್ಗೆ ಇವಾಗ ನಾವು ಸೊಳೆಯನ್ನ ಬಿಡಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಹೆಂಗ ಇದಾಗುತ್ತೆ? ಈಗ ಅದೇ ಹಲಸಿನ ಹಣ್ಣು ಈಗ ನಮ್ಮಲ್ಲೇ ತೋಟದಲ್ಲಿ ಆಗೋದನ್ನ ನಾವು ಇಲ್ಲೇ ಪ್ರೊಸೆಸ್ ಮಾಡ್ತೇವೆ. ಹಾಗಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಕೈಯಿಂದ ಕೂಡ ಹಣ್ಣನ್ನು ಕೂಡ ನಾವು ಪರ್ಚೇಸ್ ಮಾಡ್ತೇವೆ. ಅವ್ರು ಪ್ರೊಸೆಸ್ ಮಾಡಿ ಕೊಟ್ಟಿರ್ತಾರೆ.
ಕ್ಲೀನ್ ಮಾಡಿದಂಥ ಹಲಸಿನ ಹಣ್ಣಿನ ಸೊಳೆ ಏನಿದೆ ಅದನ್ನು ನಾವು ಫ್ರೀಸರಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೇವೆ. ಈ ಹಣ್ಣನ್ನು ನಮಗೆ ಯಾವಾಗ ಹಲಸಿನ ಹಣ್ಣು ಐಸ್ ಕ್ರೀಮ್ ಮಾಡ್ಲಿಕ್ಕೆ ಇರ್ತದೋ ಆ ಸಮಯದಲ್ಲಿ ಅದನ್ನು ನಾವು ಮಾಡ್ದಿರ್ತೇವೆ. ಅಂದರೆ ಹಲಸಿನ ಹಣ್ಣಿನಿಂದ ಕೋಲ್ಡನ್ನು ತೆಗೆದಾದ್ಮೇಲೆ ನಾವು ಸ್ವಲ್ಪ ಹೊತ್ತು ಹೊರಗಿಟ್ಕೊಳ್ತೇವೆ. ಅದನ್ನು ಸ್ವಲ್ಪ ಮೆತ್ತಗಾದ್ಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಕಡ್ದು ಪೇಸ್ಟ್ ಮಾಡಿಕೊಳ್ತೇವೆ. ಈ ಪೇಸ್ಟನ್ನು ನಾವು ಐಸ್ ಕ್ರೀಮಿನ ಬೇಸ್ ಏನುಂಟು ಈ ಬೇಸಿಗೆ ಅದನ್ನು ಮಿಕ್ಸ್ ಮಾಡ್ತೇವೆ. ಪ್ರತಿಯೊಂದು ಹಲಸಿನ ಹಣ್ಣಲ್ಲಿ ಕೂಡ ಪರಿಮಳ ಬೇರೆ ಇರ್ತದೆ. ಹಾಗಾಗಿ ನಾವು ಪ್ರತಿ ಬ್ಯಾಚಲ್ಲಿ ಸಹ ಹಲಸಿನ ಹಣ್ಣು ಎಷ್ಟು ಹಾಕ್ಕೊಳ್ಬೇಕು ಹೇಳೋದನ್ನು ನೋಡ್ಕೊಳ್ತೇವೆ. ಪರಿಮಳ ನಮ್ಮ ಸ್ಟ್ಯಾಂಡರ್ಡ್ಗೆ ಬಂದ ಕೂಡಲೇ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟ್ ಮುಂದಿನ ಹಂತ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಏನಿದೆ ಬೇಸ್ ಏನಿದೆ ಅದನ್ನು ನಮ್ಮ ಚರ್ನರಲ್ಲಿ ಹಾಕಿ ಚರ್ನ್ ಮಾಡ್ತೇವೆ. ಅದರಿಂದ ಐಸ್ ಕ್ರೀಮ್ ಹೊರಗೆ ಬಂದದನ್ನು ಪುನಃ ಫ್ರೀಸರಲ್ಲಿಟ್ಟು ಗಟ್ಟಿ ಮಾಡಬೇಕಾಗ್ತದೆ. ಹೀಗೆ ಐಸ್ ಕ್ರೀಮನ್ನು ನಾವು ಹಲಸಿನ ಹಣ್ಣಿನ ಐಸ್ ಕ್ರೀಮನ್ನು ತಯಾರು ಮಾಡ್ತೇವೆ. ಐಸ್ ಕ್ರೀಮ್ನ ಬೇಸನ್ನು ತಯಾರು ಮಾಡಲಿಕ್ಕೆ ನಾವು ಹಾಲು ಮುಖ್ಯವಾದಂತಹ ಇಂಗ್ರೀಡಿಯೆಂಟ್. ಸಿಹಿಗಾಗಿ ಸಕ್ಕರೆಯನ್ನು ಯೂಸ್ ಮಾಡ್ತೇವೆ. ಈಗ ಬೆಲ್ಲದ ಐಸ್ ಕ್ರೀಮ ಅಥವಾ ಶುಗರ್ಲೆಸ್ ಐಸ್ ಕ್ರೀಮ್ ಮಾಡುವಾಗ ಸಕ್ಕರೆ ಯೂಸ್ ಮಾಡೋದಿಲ್ಲ. ಖಾಲಿ ಹಾಲು, ಮಿಲ್ಕ್ ಪೌಡ್ರ್, ಫ್ರೆಶ್ ಕ್ರೀಮ್ ಇಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಐಸ್ ಕ್ರೀಮನ್ನು ತಯಾರು ಮಾಡುವಂಥದ್ದು. ಬೆಲ್ಲ ಅಥವಾ ಖರ್ಜೂರದ ಐಸ್ ಕ್ರೀಮ್ ಮಾಡುವಾಗ ಸಕ್ಕರೆಯನ್ನು ಬಿಟ್ಟು ಉಳಿದ ಇದನ್ನು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಿಕೊಳ್ತೇವೆ. ಅದಕ್ಕೆ ಈ ಬೆಲ್ಲ ಹಾಕಿ ಐಸ್ ಕ್ರೀಮ್ ಮಾಡ್ತೇವೆ. ಅದೇ ಖರ್ಜೂರಕ್ಕೆ ಆದರೆ ಖರ್ಜೂರದ ಸಿಹಿಯನ್ನೇ ಯೂಸ್ ಮಾಡಲಿಕ್ಕೋಸ್ಕರ ಖರ್ಜೂರವನ್ನು ಕಡ್ದು ಪೇಸ್ಟ್ ಮಾಡಿಕೊಂಡು ಅದನ್ನು ಸಿಹಿಗೆ ಉಪಯೋಗಿಸ್ಕೊಳ್ತೇವೆ ಸಕ್ಕರೆ ಜಾಗದಲ್ಲಿ. ಹಾಲನ್ನು ಕುದಿಸ್ಕೊಳ್ತೇವೆ. ಹಾಲು ಕುದಿಯುವ ಮುಂಚೆ ಅದಕ್ಕೆ ಮಿಲ್ಕ್ ಪೌಡ್ರು, ಫ್ರೆಶ್ ಕ್ರೀಮು ಇದನ್ನು ಆ್ಯಡ್ ಮಾಡಿ ಎಲ್ಲ ಸಕ್ಕರೆ ಇಷ್ಟನ್ನು ಮಿಕ್ಸ್ ಮಾಡಿ ಇದನ್ನು ಹಾಲಿಗೆ ಹಾಕಿಕೊಂಡು ಹಾಲನ್ನು ಕುದಿಸ್ಕೊಳ್ತೇವೆ. ಈ ಕುದಿದ ಹಾಲನ್ನು ಮತ್ತೆ ತಣಿಸ್ಕೊಂಡು ಫ್ರಿಜ್ಜಲ್ಲಿ ಇಡ್ತೇವೆ ಒಂದು ದಿನ. ಅದಾದಮೇಲೆ ಅದಕ್ಕೆ ಬೇಕಾದಂಥ ಹಣ್ಣಿನ ಪಲ್ಪ್ ಯಾವ ಫ್ಲೇವರನ್ನು ಮಾಡ್ತಾ ಇದ್ದೇವೆ. ಈಗ ಹಲಸಿನ ಹಣ್ಣು ಮಾಡಿದರೆ ಹಲಸಿನ ಹಣ್ಣನ್ನು ಕಡ್ದು ಸೇರಿಸ್ಕೊಳ್ತೇವೆ. ಅದೇ ಮ್ಯಾಂಗೋ ಆದರೆ ಮ್ಯಾಂಗೋ ಪಲ್ಪ್ ಹಾಕಿಕೊಳ್ತೇವೆ. ಚಾಕ್ಲೇಟ್ ಆದರೆ ಚಾಕ್ಲೇಟ್, ನಟ್ಸ್ ಆದರೆ ನಟ್ಸನ್ನು ಹುರಿದು ಹಾಕಿಕೊಳ್ತೇವೆ. ಆ ಥರ ಯಾವ ಐಸ್ ಕ್ರೀಮನ್ನು ತಯಾರು ಮಾಡ್ತಾ ಇದ್ದೇವೆ ಅದಕ್ಕೆ ಈ ಬೇಸ್ ಏನಿದೆ ಆಲ್ಮೋಸ್ಟ್ ಎಲ್ಲದಕ್ಕೂ ಇದೇ ಬೇಸನ್ನು ಯೂಸ್ ಮಾಡ್ತೇವೆ. ಕೆಲವು ಇದಕ್ಕೆ ವ್ಯತ್ಯಾಸ ಮಾಡಿಕೊಳ್ತೇವೆ. ಬೆಲ್ಲದ್ದಾಗಿದ್ದರೆ, ಖರ್ಜೂರದ್ದಾಗಿದ್ದರೆ ಅಥವಾ ಹೈ ಫ್ಯಾಟ್ ಕಂಟೆಂಟ್ ಇರುವಂಥದ್ದಾಗಿದ್ದರೆ ಆ ಥರದಕ್ಕೆಲ್ಲ ಬೇಸ್ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ತೇವೆ. ಸಕ್ಕರೆ ಹೆಚ್ಚು ಕಮ್ಮಿ ಮಾಡಿಕೊಳ್ತೇವೆ ಕೆಲವು ಫ್ಲೇವರ್ಗಳಿಗೆ. ಇದನ್ನು ನೋಡಿಕೊಂಡು ಬೇಕಾದ ಫ್ಲೇವರನ್ನು ಆ್ಯಡ್ ಮಾಡಿಕೊಂಡು ಮುಂದೆ ಐಸ್ ಕ್ರೀಮನ್ನು ತಯಾರು ಮಾಡ್ತೇವೆ. ಹೀಗೆ ಪೇಸ್ಟ್ ಮಾಡಿಕೊಂಡಂಥ ಹಲಸಿನ ಹಣ್ಣು ಏನುಂಟು ಇದನ್ನು ನಾವು ನಮ್ಮ ಐಸ್ ಕ್ರೀಮ್ನ ಬೇಸಿಗೆ ಹಾಕಿಕೊಳ್ತೇವೆ. ಈ ಹಲಸಿನ ಹಣ್ಣು ಪರಿಮಳವನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಐಸ್ ಕ್ರೀಮಲ್ಲಿ ಎಷ್ಟು ಬರ್ತಾ ಉಂಟು ಹೇಳೋದನ್ನು ನೋಡಿಕೊಂಡು ಇನ್ನೂ ಪಲ್ಪ್ ಸೇರಿಸ್ಬೇಕಾ ಬೇಡ ನೋಡಿಕೊಂಡು ಬೇಕಿದ್ರೆ ಸೇರಿಸ್ಕೊಳ್ತೇವೆ. ಓಕೆ, ಅದರ ಬೇಸನ್ನು ತಯಾರು ಮಾಡಿ ಯಾವಾಗ ಇಟ್ಕೊಳ್ತೀರಿ ನೀವು? ಬೇಸನ್ನ ಮುಂಚಿನ ದಿನ ತಯಾರು ಮಾಡಿ ಇಟ್ಕೊಂಡಿರ್ತೇವೆ. ಅದು ವಾಪಸ್ ರೂಮ್ ಟೆಂಪ್ರೇಚರ್ಗೆ ಬಂದು ಕೋಲ್ಡ್ ಆಗಬೇಕು. ಹಾಗಿದ್ರೆ ನಮಗೆ ಐಸ್ ಕ್ರೀಮ್ ಬೇಗ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಮತ್ತು ಐಸ್ ಕ್ರೀಮ್ನ ಟೆಕ್ಸ್ಚರ್, ಫ್ಲೇವರ್ ಎಲ್ಲ ಚೆನ್ನಾಗಿ ಬರ್ತದೆ ನಿಮಗೆ ಒಂದು ದಿವಸ ಕೂಲಿಂಗಿಗೆ ಬಿಟ್ಟರೆ. ಹಲಸಿನ ಹಣ್ಣಿನ ಪಲ್ಪನ್ನು ಕಡ್ದಾಗಿ ನಾವು ಇದಕ್ಕೆ ಮಿಕ್ಸಸ್ ಚೆನ್ನಾಗಿ ಮಾಡಿಕೊಳ್ಬೇಕು. ಅದರಲ್ಲಿ ಹಣ್ಣು ಅಲ್ಲಲ್ಲಿ ತುಂಡು ಉಳ್ಕೊಳ್ಳೋದಾಗಿ ನೋಡಿಕೊಳ್ಬೇಕು, ಇಲ್ಲಾಂದ್ರೆ ಮೆಷಿನಲ್ಲಿ ಸಿಕ್ಕಾಕೊಳ್ತದೆ. ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಚರ್ನರಿಗೆ ಐಸ್ ಕ್ರೀಮ್ ಬೇಸ್ ಏನಿದೆ, ರೆಡಿ ಮಾಡಿದಂಥ ಬೇಸ್ ಏನುಂಟು ಅದನ್ನು ಮೆಷಿನಿಗೆ ಹಾಕ್ತೇವೆ. ಈಗ ಇಷ್ಟೊತ್ತು ಈಗ ಅವಳೊಂದು ಸ್ವಿಚ್ ಆನ್ ಮಾಡಿ ಸೌಂಡ್ ಚೇಂಜ್ ಆಯ್ತಲ್ಲ, ಈಗ ಕೂಲಿಂಗ್ ಆನ್ ಆದದ್ದು. ಇಲ್ಲ ಬರೀ ಚರ್ನ್ ಮಾತ್ರ ಆಗ್ತಿದ್ದದ್ದು, ತಿರುಗುದು ಮಾತ್ರ ಒಳಗೆ. ಕೂಲಿಂಗ್ ಮಾಡಿ ಇದು ಚರ್ನ್ ಆಗಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಹಾಗಿದ್ರೆ ಐಸ್ ಕ್ರೀಮಲ್ಲಿ ಎಂತ ಹೇಳುದು ಏರ್ ಬಬಲ್ಸ್ ಉಂಟಲ್ಲ ಅದು ಇನ್ಕಾರ್ಪೊರೇಟ್ ಮಾಡ್ತಾ ಹೋಗ್ತದೆ. ಆಗ ನಿಮಗೆ ಐಸ್ ಕ್ರೀಮ್ ಫ್ಲಫಿಯಾಗಿ ಕ್ರೀಮಿಯಾಗಿ ಬರುದು. ಕೂಲಿಂಗ್ ಒಟ್ಟಿಗೆ ಚರ್ನ್ ಆಗಬೇಕು. ಬರೇ ಚರ್ನ್ ಆದರೆ ಐಸ್ ಕ್ರೀಮ್ ಒಳ್ಳೇದು ಬರುದಿಲ್ಲ. ವಿತ್ ಕೂಲಿಂಗ್ ಆದರೆ ಐಸ್ ಕ್ರೀಮ್ ಒಳ್ಳೇದು ಬರುದು ಯಾವ ದಿವಸ. ಹಾಗಾಗಿ ಈ ಮೆಷಿನ್ ನಮಗೆ ಹೆಲ್ಪ್ ಆಗ್ತದೆ. ಬರೀ ಅಷ್ಟೇ ಇದಕ್ಕೆ ಇರುದು, ಕೂಲಿಂಗ್ ಆ್ಯಂಡ್ ಚರ್ನಿಂಗ್ ಎರಡಕ್ಕೋಸ್ಕರ ಇರುದು. ಮನೆಯಲ್ಲಿ ಮಾಡೋದು ಅಂತ ಹೇಳಿದ್ರೆ ನಾವು ಇವಾಗ ಇದನ್ನ ಶರ್ಮಿಂಗ್ ಮಾಡಿ ಮತ್ತೆ ಕೂಲಿಂಗ್ ಇಡಬೇಕಲ್ಲ. ನೀವು ಮನೆಯಲ್ಲಿ ಮಾಡೋದಿದ್ರೆ ಒಮ್ಮೆ ಫ್ರೀಸರಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಜಸ್ಟ್ ಗಟ್ಟಿ ಆಗ್ತದಲ್ಲ, ಅಷ್ಟು ಗಟ್ಟಿ ಆಗಲಿಕ್ಕೆ ಬಿಡಬೇಕು. ಪುನಃ ಮಿಕ್ಸಿಯಲ್ಲಿ ಕಡಿಯೋದು, ಪುನಃ ಅದನ್ನು ಅದು ಒಳಗಿಡೋದು. ಹಾಗೆ ಒಂದು 4 ಸತಿ ಮಾಡಿದ್ದು ನೀವು ಎಷ್ಟು ಸಲ ಹಾಗೆ ಫ್ರೀಸರಲ್ಲಿಟ್ಟು ಕೂಲಿಂಗ್ ಮಾಡಿ ಪುನಃ ಚರ್ನ್ ಮಾಡ್ತೀರೋ ಅದು ಅಷ್ಟು ಒಳ್ಳೇದು ಬರ್ತದೆ ನಿಮಗೆ.
ಇದರಲ್ಲಿ ನಮಗೆ ಕೂಲಿಂಗ್ ಒಟ್ಟಿಗೆ ಆಗುವ ಕಾರಣ ಅಷ್ಟು ಕಷ್ಟ ಆಗುದಿಲ್ಲ. ಮನೇಲಿ ನಮಗೆ ಕೂಲಿಂಗ್ ಆಪ್ಷನ್ ಒಟ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಮಿಕ್ಸಿಯಲ್ಲಿ ಕಡಿಯುವಾಗ, ನಿಮ್ಗೆ ಅದಕ್ಕೆ ಅದು ಒಳ್ಳೇದು ಬರುದಿಲ್ಲ. ಐಸ್ ಬರುದು ಅದಕ್ಕೆ ಮನೆಯಲ್ಲಿ ಮಾಡಿದ್ದು. ಅದಿಲ್ಲಾದ್ರೆ ಇದು ಬರ್ತದಲ್ಲ ಮೆಷಿನ್ ಅಂತ ಹೇಳುದು, ಬ್ಯಾಟರ್ ಎಲ್ಲ ಅದು ಮಾಡ್ತೇವೆ ತಿರುಗಿಸ್ತೇವೆ. ಅದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಐಸ್ ಅದು ಹಿಡಿದು ಬೌಲಲ್ಲಿ ಐಸ್ ಹಾಕುದು, ಅದ್ರೊಳಗೆ ಇನ್ನೊಂದು ಬೌಲ್ ಇಟ್ಟು ಅದರಲ್ಲಿ ಕ್ರೀಮ್ ಹಾಕಿ ಹಾಗೆ ಚರ್ನ್ ಮಾಡ್ಬೇಕು. ಹಾಗಿದ್ರೆ ಸ್ವಲ್ಪ ಬರ್ತದೆ, ತೊಂದರೆ. ಮೆಷಿನಲ್ಲಿ ಸಾಧಾರಣ ಒಂದು 10 ರಿಂದ 15 ನಿಮಿಷದಷ್ಟು ಹೊತ್ತು ನಾವು ಚರ್ನ್ ಮಾಡಬೇಕಾಗ್ತದೆ. ಇದರಲ್ಲಿ ಕೂಲಿಂಗ್ ಮತ್ತೆ ಬೀಟಿಂಗ್ ಎರಡು ಒಟ್ಟಿಗೆ ಆಗ್ತದೆ. ಕೂಲಿಂಗ್ ಮತ್ತೆ ಬೀಟಿಂಗ್ ಒಟ್ಟಿಗೆ ಆಗುವಾಗ ಐಸ್ ಕ್ರೀಮ್ಗೆ ಚೆನ್ನಾಗಿ ಕ್ರೀಮಿಯಾಗಿ ಹೊರಗೆ ಬರ್ತದೆ. ಒಂದು 15 ರಿಂದ 20 ನಿಮಿಷ ಚರ್ನ್ ಮಾಡಿದ ನಂತರ ಐಸ್ ಕ್ರೀಮನ್ನು ನಾವು 4 ಲೀಟರ್ನ ಕಂಟೈನರ್ಗಳೇನುಂಟು ಅದರಲ್ಲಿ ಐಸ್ ಕ್ರೀಮನ್ನು ಸ್ಟೋರ್ ಮಾಡಿ ಫ್ರೀಸರಿಗೆ ಹಾಕೊಳ್ತೇವೆ. ಇದು ಫ್ರೀಸರಲ್ಲಿ ಸಾಧಾರಣ 1 ದಿನದಷ್ಟು ನಾವು ಗಟ್ಟಿಯಾಗಲಿಕ್ಕೆ ಬಿಡ್ತೇವೆ ಐಸ್ ಕ್ರೀಮನ್ನು. ಓಕೆ, ಒಮ್ಮೆ ಹಾಕಿದ ಮೇಲೆ ಎಷ್ಟು ಇದು ತಯಾರಾಗ್ತದೆ ಅಂತ, ಎಷ್ಟು ಕೆಜಿ ಅಂತ? ನಾವು ಸಾಧಾರಣವಾಗಿ ಈಗ 1 ಲೀಟರ್ ಹಾಕಿದ್ರೆ 1.25 ರಿಂದ 1.5 ಲೀಟರ್ನಷ್ಟು ನಮಗೆ ನ್ಯಾಚುರಲ್ ಆಗಿ ಐಸ್ ಕ್ರೀಮನ್ನು ತಯಾರು ಮಾಡುವಾಗ ಐಸ್ ಕ್ರೀಮ್ ಹೊರಗೆ ಬರ್ತದೆ. ಅದೇ ಕಮರ್ಷಿಯಲ್ ಐಸ್ ಕ್ರೀಮ್ಗಳಲ್ಲಿ 1 ಲೀಟರ್ ಹಾಕಿದರೆ 2 ಲೀಟರ್ ಅಷ್ಟು ಐಸ್ ಕ್ರೀಮ್ ಹೊರಗೆ ಬರ್ತದೆ. ಇದು ಈಗ 10 ಲೀಟರ್ನ ಬ್ಯಾಚ್. ನಾವು ಸಾಧಾರಣ 5 ಲೀಟರ್ನಷ್ಟು ಒಳಗೆ ಹಾಕ್ತೇವೆ ಐಸ್ ಕ್ರೀಮನ್ನು ಒಂದು ಸಲಕ್ಕೆ. 6 ರಿಂದ 7 ಲೀಟರ್ನಷ್ಟು ನಮಗೆ ಐಸ್ ಕ್ರೀಮ್ ಹೊರಗೆ ಬರ್ತದೆ ಅದು. ಈ ಮೆಷಿನರಿಗೆ ಸಾಧಾರಣ 4 ವರ್ಷ ಆಯ್ತು. 2 ಮೆಷಿನ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ 2 ಮೆಷಿನ್ ಉಂಟು. ಮೊದಲು ಸ್ವಲ್ಪ ಸಣ್ಣ ಮೆಷಿನರಿ ಇತ್ತು. ಈಗ ನಮ್ಮ ಪ್ರೊಡಕ್ಷನ್ ಹೆಚ್ಚಾದ ಕಾರಣ ನಾವು ಮೆಷಿನರಿ ಸಹ ದೊಡ್ಡದು ಮಾಡಿಕೊಂಡಿದ್ದೇವೆ. ಓಕೆ, ಇವಾಗ ಸ್ವೀಟ್ ಅಂತ ಹೇಳಿದಾಗ ಇರುವೆ ಅನ್ನುವಂಥ ಸಮಸ್ಯೆ ಪ್ರತಿಯೊಬ್ಬರಿಗೂ ಇರುತ್ತೆ. ನೀವು ಅದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ? ಕ್ಲೀನಿಂಗ್ ಒಂದೇ ಆಪ್ಷನ್, ಬೇರೆ ಆಪ್ಷನ್ನೇ ಇಲ್ಲ. ಮತ್ತೆ ನಾವು ಯಾವುದೇ ಪೆಸ್ಟಿಸೈಡ್ಸ್ ಆಗಲಿ ಅಥವಾ ಕಿಲ್ಲರ್ ಇದನ್ನ ಯೂಸ್ ಮಾಡುದಿಲ್ಲ. ಆಂಟಿರಿಪಲೆಂಟ್ಗಳು ಎಷ್ಟು ಸಹ ಬರ್ತದೆ, ಬಟ್ ನಾವು ಯೂಸ್ ಮಾಡುದಿಲ್ಲ. ಫುಡ್ ಪ್ರಾಡಕ್ಟ್ ಆದ ಕಾರಣ ಅದನ್ನು ಯೂಸ್ ಮಾಡುದಿಲ್ಲ. ಒರೆಸಿಕೊಂಡು ಕ್ಲೀನ್ ಮಾಡಿಕೊಂಡು ಹಾಗೆ ಮಾಡ್ತೇವೆ ಅಷ್ಟೇ. ಮತ್ತೆ ಫ್ರೀಸರ್ನ ಒಳಗೆ ಯಾವುದೇ ಸಮಸ್ಯೆ ಇಲ್ಲದ ಕಾರಣ ಅಷ್ಟೊಂದು ಕಷ್ಟ ಆಗುದಿಲ್ಲ. ಅಥವಾ ನೀರಿನಲ್ಲಿ ಇಟ್ಕೊಂಡು ಆ ತರ ಹಣ್ಣನ್ನಾಗ್ಲಿ ಅಥವಾ ಐಸ್ ಕ್ರೀಮ್ ತಯಾರಾದ ಬೇಸ್ ಏನಿತ್ತು ಅದನ್ನ ನೀರಲ್ಲಿ ಇಟ್ಕೊಳ್ತೇವೆ. ಆಗಾಗ ಇರುವೆ ಬರುದಿಲ್ಲ. ಓಕೆ, ನೀವು ಇದನ್ನ ಐಸ್ ಕ್ರೀಮ್ ಮಾಡೋ ಟೈಮಲ್ಲಿ, ಪ್ರೊಸೆಸ್ ಮಾಡೋ ಟೈಮಲ್ಲಿ ನೀರಿನ ಕಂಟೆಂಟ್ ಜಾಸ್ತಿಯಾಗಿ ಇದು ಮಾಡೋದಿಲ್ಲ? ನೀರಿನ ಕಂಟೆಂಟ್ ಹೆಚ್ಚಾದಷ್ಟು ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರಿಸ್ಟಲ್ಸ್ ಹೆಚ್ಚಾಗ್ತಾ ಹೋಗ್ತದೆ. ಆದಷ್ಟು ನೀರನ್ನು ಸೇರಿಸದೆ, ನೀರನ್ನು ಮುಟ್ಟಿಸದೆ ನಾವು ಐಸ್ ಕ್ರೀಮ್ ಅನ್ನ ತಯಾರು ಮಾಡ್ಬೇಕಾಗ್ತದೆ. ಓಕೆ, ಇವಾಗ ನೀವು ಇಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿರೋದ್ರಿಂದಾಗಿ ಜಾಸ್ತಿ ಡಿಮಾಂಡ್ ಇರೋದು ಯಾವ ಐಸ್ ಕ್ರೀಮಿಗೆ? ಈಗ ಮೇಳಗಳಲ್ಲೆಲ್ಲ ಹೋದ್ರೆ ಹಲಸಿನ ಹಣ್ಣಿನ ಐಸ್ ಕ್ರೀಮಿಗೆ ಹೆಚ್ಚು ಡಿಮಾಂಡ್. ಮತ್ತೆ ಬೊಂಡ ಐಸ್ ಕ್ರೀಮ್ ಏನಿದೆ ಅದು ಆಲ್ ಟೈಮ್ ಎಲ್ಲರದ್ದು ಫೇವ್ರೇಟ್. ಯಾವ ಟೈಮಲ್ಲಿ ಸಹ ಬೊಂಡದ ಐಸ್ ಕ್ರೀಮಿಗೆ ನಮಗೆ ಬೇಡಿಕೆ ಇಲ್ಲ ಅಂತ ಆಗುದಿಲ್ಲ. ಹಾಗೆ ಬೊಂಡದ ಐಸ್ ಕ್ರೀಮ್, ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಇರ್ಬೋದು, ಮಕ್ಕಳ ಅಲ್ಲಿ ಆದ್ರೆ ಮ್ಯಾಂಗೋ ಮತ್ತೆ ಚಾಕ್ಲೇಟ್ ಐಸ್ ಕ್ರೀಮ್, ಇದು ನಮಗೆ ಹೆಚ್ಚು ಮೂಮೆಂಟ್ ಇರ್ತದೆ. ಹಾಗೆ ಸ್ಪೆಷಲ್ ಐಸ್ ಕ್ರೀಮ್ ಅಲ್ಲಿ ಈಗ ಸೀತಾಫಲ ಇರ್ಬೋದು, ನಟ್ ಫ್ಲೇವರ್ಸ್ ಇಷ್ಟಪಡೋ ಅಲ್ಲಿ ರೋಸ್ಟೆಡ್ ಆಲ್ಮಂಡ್ ಮತ್ತೆ ಕಾಜು ಕಿಶ್ಮಿಶ್ ಇದು ನಮಗೆ ಹೆಚ್ಚು ಓಕೆ, ದಿನನಿತ್ಯ ಇಲ್ಲೇ ಇರ್ತೀರಾ. ನಿಮಗೆ ಯಾವ್ದು ಫೇವ್ರೇಟ್ ಐಸ್? ನನ್ನ ಫೇವ್ರೇಟ್ ಚಿಕ್ಕು. ಮನೆಯವ್ರಿಗೆಲ್ಲರಿಗೂ ಚಿಕ್ಕೇನಾ ಬೇರೆ? ಇಲ್ಲ, ನನ್ನ ಮಗನಿಗೆ ಎಲ್ಲ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಇಷ್ಟ ಆಗ್ತದೆ. ಹಾಗೆ ನನ್ನ ಸುಹಾಸ ಏನಿದ್ದಾರೆ ಅವರಿಗೆ ಹೆಚ್ಚಿನ ಎಲ್ಲ ಐಸ್ ಕ್ರೀಮ್ಗಳನ್ನು ಇಷ್ಟಪಡ್ತಾರೆ. ಐಸ್ ಕ್ರೀಮ್ ನಮ್ಮೆಲ್ಲ ಪ್ರೀತಿ ಇರೋದ್ರಿಂದ ಸ್ಟಾರ್ಟ್ ಮಾಡಿದ್ದು, ಹಾಗಾಗಿ ಅವರು ಹೆಚ್ಚಿನ ಎಲ್ಲ ಐಸ್ ಕ್ರೀಮ್ ಅನ್ನು ಇಷ್ಟಪಟ್ಟು ತಿಂತಾರೆ. ಓಕೆ, ಇವಾಗ ಎಷ್ಟು ಪ್ರೀತಿಯನ್ನ ಜನ ನಿಮಗೆ ಕೊಟ್ಟಿದ್ದಾರೆ. ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಹೇಳಿದಾಗ ಪ್ರಥಮವಾಗಿ ಮರಿಕೆಯನ್ನ ನೆನಪು ಮಾಡ್ಕೊಂಡು ಇಲ್ಲಿಂದಲೇ ಬರಬೇಕು, ಇಲ್ಲೇ ಟೇಸ್ಟ್ ಮಾಡಬೇಕು ಅಂತ ಬರ್ತಾರೆ. ಹಾಗಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ಎಲ್ಲ ನ್ಯಾಚುರಲ್ ಆಗಿ ಎಷ್ಟಾಗ್ತದಷ್ಟು ಏನ್ ಹೇಳ್ತೇವೆ, ಹೆಲ್ತಿಗೆ ಯಾವುದೇ ಸಮಸ್ಯೆ ಕೊಡದಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ಮಾಡ್ತೇವೆ. ಈಗ ನೋಡಿದೀರಾ ಇಷ್ಟೊತ್ತು ವಿಡಿಯೋದಲ್ಲಿ ನಾವು ಯಾವ ತರ ತಯಾರಿ ಮಾಡ್ತಾ ಇದ್ದೇವೆ ಅಂತ. ಹಾಗೆ ಯಾವುದೇ ಟೈಮಲ್ಲಿ ನೀವು ಕೂಡ ಬೇಕಾದ್ರೆ ಬಂದು ನೋಡ್ಬೋದು ನಾವು ಯಾವ ತರ ತಯಾರಿ ಮಾಡ್ತೇವೆ ಅಂತ. ಇದುವರೆಗೆ ಎಲ್ಲರೂ ಸಪೋರ್ಟ್ ಮಾಡಿದೀರಾ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇದೇ ತರ ಸಪೋರ್ಟ್ ಅನ್ನ ಮುಂದೆ ನಿಮ್ಮಿಂದ ನಿರೀಕ್ಷೆ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. ನ್ಯಾಚುರಲ್ ಆಗಿ ತಯಾರಾಗಿರುವಂತಹ ಮರಿಕೆಯವರ ಐಸ್ ಕ್ರೀಮ್ ನಾವು ತುಂಬಾ ಸಲ ಹೇಳ್ತಾ ಇದ್ವಿ, ಮರಿಕೆಯವರ ನ್ಯಾಚುರಲ್ ಐಸ್ ಕ್ರೀಮ್ ಅಂತ. ಹಾಗಾಗಿ ನಾವು ತುಂಬಾ ಕಡೆ ಹೋದಾಗ್ಲೂ ಕೇಳ್ತಾ ಇದ್ರಿ, ನೀವು ನ್ಯಾಚುರಲ್ ಅಂತ ಹೇಳ್ತೀರಿ ಬಟ್ ಹೆಂಗ್ ನೀವು ನಂಬ್ತೀರಾ ಅನ್ನೋವಂಥದ್ದು. ಹಾಗಾಗಿ ನಿಮ್ಗೆ ಗೊತ್ತಾಗಬೇಕು ಇದು ನ್ಯಾಚುರಲ್ ಆಗಿ ತಯಾರಾಗುವಂಥದ್ದು ಅಂತ. ಅದ್ರ ಜೊತೆಗೆ ತುಂಬಾ ಜನರಿಗೆ ಮರಿಕೆಯವರ ಯೂನಿಟ್ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಆಯಿತು. ಅದಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಸಿಕ್ಕಿರುವಂಥದ್ದು. ಇವಾಗ ಯಾವ ರೀತಿಯಾಗಿ ಹಲಸಿನ ಹಣ್ಣಿಂದ ತಯಾರು ಮಾಡಿದಂಥ ಐಸ್ ಕ್ರೀಮ್ ತಯಾರಾಗುತ್ತೆ ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ರಿ. ಇವಾಗ ನಮಗೆ ಐಸ್ ಕ್ರೀಮ್ ಅನ್ನ ಕೂಡ ಕೊಟ್ಟಿದ್ದಾರೆ, ಈಗಲೇ ರೆಡಿ ಮಾಡಿ ಈಗಲೇ ಕೊಟ್ಟಿರುವಂಥದ್ದು. ಇದನ್ನ ಫ್ರೀಸರ್ ಅಲ್ಲಿ ಇಟ್ಟಿಲ್ಲ, ಹಾಗಾಗಿ ಫ್ರೀಸರ್ ಅಲ್ಲಿ ಇಟ್ಟು ನೀವು ಸವಿತಿರಲ್ಲ
ಅದು ಯಾವ ರೀತಿ ಅಂದ್ರೆ ಟೇಸ್ಟ್ ಅನ್ನ ಕೊಡುತ್ತೆ ಅಂತ ನೀವು ಖಂಡಿತವಾಗ್ಲೂ ನೋಡಿರ್ತೀರಾ. ಬಟ್ ಇದನ್ನ ಫ್ರೀಸರ್ ಅಲ್ಲಿ ಇಡದೆ ಈಗಲೇ ತಯಾರು ಮಾಡಿ ಕೊಟ್ಟಿರುವಂತ ಐಸ್ ಕ್ರೀಮ್ ಇದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಸುಹಾಸ್ ಮರಿಕೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ, ಹೊಸತನವನ್ನ ನಾವು ಮಾರ್ಕೆಟ್ಗೆ ಪರಿಚಯ ಮಾಡ್ತೀವಿ ಅಂತ ಹೇಳಿದಾಗ ಹಲವಾರು ಯೋಚನೆಗಳು ಬರುತ್ತೆ. ಜನ ಇದನ್ನು ಒಪ್ಕೊಳ್ತಾರೋ ಇಲ್ವೋ, ನಾವು ಹೊಸತನವನ್ನ ಮಾಡ್ತಾ ಇರೋವಂಥದ್ದು ಯಾವ ರೀತಿಯಾದ ರಿಯಾಕ್ಷನ್ ಇರುತ್ತೆ ಅನ್ನುವಂಥದ್ದು ಇರುತ್ತೆ. ಬಟ್ ಏನೇ ಆಗ್ಲಿ, ಜನರ ಆರೋಗ್ಯದ ವಿಚಾರವನ್ನ ನಾವಿಟ್ಕೊಂಡು ಜನರಿಗೆ ಆರೋಗ್ಯಕರವಾಗಿರುವಂತ ಐಸ್ ಕ್ರೀಮ್ ಅನ್ನ ಕೊಡ್ತಾ ಇದ್ದೀವಿ, ಇದು ಸಕ್ಸಸ್ ಆಗುತ್ತೆ ಅನ್ನುವಂತಹ ನಂಬಿಕೆಯ ಮೂಲಕ ಅವರು ಈ ಒಂದು ಐಸ್ ಕ್ರೀಮ್ ಅನ್ನ ಪ್ರಾರಂಭ ಮಾಡಿದ್ರು. ಖಂಡಿತವಾಗ್ಲೂ ಈಗ ಎಲ್ಲಿಯವರೆಗೆ ಇದು ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ, ಜನ ನ್ಯಾಚುರಲ್ ಆಗಿರುವಂತ ಐಸ್ ಕ್ರೀಮ್ ಅಂತ ಹೇಳಿದಾಗ ಪ್ರಥಮವಾಗಿ ನೆನಪು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಮರಿಕೆ ಅನ್ನೋವಂಥದ್ದು ಪಕ್ಕ ಆಗೋಗ್ಬಿಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮರಿಕೆ ಅಂತ ಹೇಳಿದ್ರೆ ಗೊತ್ತಿರುತ್ತೆ. ಹಾಗಾಗಿ ಜನರ ಆರೋಗ್ಯದ ಕಾಳಜಿಯನ್ನ ವಹಿಸ್ಕೊಂಡು ನ್ಯಾಚುರಲ್ ಆಗಿರುವಂತಹ ಐಸ್ ಕ್ರೀಮ್ ಅನ್ನ ತಯಾರು ಮಾಡಿದ್ದಕ್ಕಾಗಿ ಸುಹಾಸ್ ಅವರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅದರ ಜೊತೆಗೇನೆ ಇವರಿಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಹಂತದಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇರುವಂತಹ ಮಾನಸ ಅವರಿಗೆ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಸ್, ಇವತ್ತು ನಮಗೆ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಟ್ರು. ಅದರ ಜೊತೆಗೇನೆ ಇವಾಗ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡೋಣ ಹೇಗಿದೆ ಅನ್ನುವಂಥದ್ದು. ನನಗೆ ಇದನ್ನು ಕೊಡುವಾಗಲೇ ಮಾನಸ್ ಅವರು ಹೇಳಿದರು, ಇದನ್ನು ನಾವು ಫ್ರೀಸರಲ್ಲಿ ಇಟ್ಟಿಲ್ಲ, ಈಗಲೇ ತಯಾರು ಮಾಡಿರೋದಲ್ಲ, ಹಾಗಾಗಿ ತುಂಬಾ ಟೇಸ್ಟ್ ಇರುತ್ತೆ ಅಂತ. ಅದರ ಫ್ಲೇವರ್ ಇದೆ ಅಲ್ವಾ, ಅದು ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಮಗೆ. ಅದರ ಜೊತೆಗೇನೆ ತುಂಬಾ ಟೇಸ್ಟಿ ಆಗಿದೆ. ನಿಮಗೆ ನೀವು ಮರಿಕೆಗೆ ಹೋದ್ರಿ ಅಂತ ಹೇಳಿದರೆ ಅಲ್ಲಿ ನೀವು ಐಸ್ ಕ್ರೀಮನ್ನು ಟೇಸ್ಟ್ ಮಾಡ್ತೀರಲ್ಲ, ಅದು ಕೂಡ ಸೂಪರ್ ಆಗಿರುತ್ತೆ. ನಾನಂತೂ ಮರಿಕೆಯ ಪಕ್ಕಾ ಫ್ಯಾನ್ ಆಗೋಗ್ಬಿಟ್ಟಿದ್ದೀನಿ. ಇವತ್ತು ಹಲಸಿನ ಹಣ್ಣಿನ ಐಸ್ ಕ್ರೀಮನ್ನು ಕೂಡ ಕೊಟ್ಟಿರುವಂಥದ್ದು. ಇವಾಗ ಹಲಸಿನ ಸೀಸನ್ ಅಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿದೆ ಹಲಸಿನ ಐಸ್ ಕ್ರೀಮ್. ಪ್ರತಿಯೊಬ್ಬರು ಕೂಡ ನ್ಯಾಚುರಲ್ ಆಗಿರುವಂಥ ಐಸ್ ಕ್ರೀಮ್ ಅಂತ ಹೇಳಿದಾಗ ಮರಿಕೆಗೆ ಒಮ್ಮೆ ಆದರೂ ಭೇಟಿ ಕೊಡಿ, ಇಲ್ಲಿರುವಂಥ ಐಸ್ ಕ್ರೀಮನ್ನು ಟೇಸ್ಟ್ ಮಾಡಿ. ಖಂಡಿತವಾಗ್ಲೂ ನೀವಿದ್ರ ಫ್ಯಾನ್ ಆಗೇ ಆಗ್ತೀರಾ. ಇವತ್ತಿನ ಕಾರ್ಯಕ್ರಮ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾಕೆಂತ ಹೇಳಿದರೆ, ನೀವು ಸವಿಯುವಂತಹ ನ್ಯಾಚುರಲ್ ಆಗಿರುವಂತಹ ಐಸ್ ಕ್ರೀಮ್ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಪ್ರತಿಯೊಬ್ಬರು ಕೂಡ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ, ಬಿ ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 8105072386. ವೆಬ್ಸೈಟ್ www.vivekanandapuc.com.